ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಕ್ಯಾಶ್ಯೂಸ್ ಇತ್ತು. ಸೊ ಅದಕ್ಕೆ ನಾನು ಒಂದು ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇದಕ್ಕೆ ಕಾಜು ಮಸಾಲ ಅಂತನಾದ್ರೂ ಹೇಳ್ಬೋದು, ರೋಸ್ಟೆಡ್ ಕ್ಯಾಶ್ಯೂ ಅಂತನಾದ್ರೂ ಹೇಳ್ಬೋದು. ಸೊ ನಾನ್ ಯಾವ ತರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಈಸಿ ಇದು, ಏನು ಕಷ್ಟ ಪಡ್ಬೇಕಾಗಿಲ್ಲ. ಸೊ ಹಾರ್ಡ್ಲಿ ಒಂದು 15 ಮಿನಿಟ್ಸ್ ಸಾಕು ಇದನ್ನ ಮಾಡಕ್ಕೆ. ನಿಮ್ಗೆ ಗೊತ್ತಲ್ಲ, ಕ್ಯಾಶ್ಯೂ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ನಮ್ಗಂತೂ ಇಷ್ಟಿಷ್ಟೇ ತಿಂದ್ರೆ ಆಗಲ್ಲ, ಇಷ್ಟಿಷ್ಟು ಬೇಕು ಕ್ಯಾಶ್ಯೂಸ್ ಅಂದ್ರೆ. ಸೊ ನಾನು ಅವಾಗ ಅದಕ್ಕೆ ಮನೆಯಲ್ಲೇ ತಂದ್ಕೊಂಡು ಮನೆಯಲ್ಲೇ ಮಾಡ್ಕೋತೀನಿ. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ನೆಮ್ಮದಿಯಾಗಿ ನಾವು ತಿನ್ಬಹುದು ಅಂತ ಅಷ್ಟೇ. ಇವಾಗ ಸ್ವಲ್ಪ ಮಸಾಲೆಯನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನೊಂದ್ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಕ್ಯೂಮಿನ್ ಪೌಡರ್ ಅಂದ್ರೆ ಜೀರಾ ಪೌಡರ್, ಒಂದ್ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕಿದೀನಿ. ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟೊಂದು ಉಪ್ಪು ಹಾಕಿದೀನಿ. ಆಮೇಲೆ ಸ್ವಲ್ಪನೇ ಸ್ವಲ್ಪ ಹಿಂಗು, ಅದು ನಿಮ್ದು ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. ನೀವು ಈ ತರ ಮಸಾಲ ಅಂತಲ್ಲ, ಬೇರೆ ತರ ಮಸಾಲ ಬರೀ ಉಪ್ಪು ಖಾರ ಹಾಕಿನೂ ಮಾಡ್ತಾರೆ. ಸೊ ನೀವು ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಇಷ್ಟ ಇದ್ದವರು ಗರಂ ಮಸಾಲಾನು ಹಾಕೋಬಹುದು. ನಾನ್ ಹಾಕ್ತಾ ಇಲ್ಲ, ಯಾಕಂದ್ರೆ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಗರಂ ಮಸಾಲ ಎಲ್ಲ. ಸೊ ಅದನ್ನ ಅವಾಯ್ಡ್ ಮಾಡ್ತೀನಿ. ಈಗ ಸ್ವಲ್ಪ ತುಪ್ಪ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ. ನಾನು ಒಂದು ಕಾಲು ಚಮಚ ಹಾಕಿದೀನಿ. ಸ್ವಲ್ಪ ಸ್ಪ್ರೆಡ್ ಆದ್ಮೇಲೆ ಇವಾಗ ನಾನು ಅದಕ್ಕೆ ಗೋಡಂಬಿ ಎಲ್ಲ ಹಾಕ್ತಾ ಇದ್ದೀನಿ. ಸೊ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೋಬೇಕು. ಆವಾಗ ಮಾತ್ರ ಚೆನ್ನಾಗಿರುತ್ತೆ, ಗರಿಗರಿಯಾಗಿ ಬರೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೀವು ಅಲ್ಲಿ ಪೆಪ್ಪರ್ ಪೌಡರ್ ಹಾಕಿದೀರಾ, ಸೊ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಖಾರ ಅಂತ. ನಾನಿಲ್ಲಿ ಸ್ವಲ್ಪ ಅಂದಾಜಿನ ಮೇಲೆ ಹಾಕಿರೋದು ಎಲ್ಲಾನು. ಆವಾಗ ತಯಾರಿಸೋ ಎಲ್ಲ ನಾನು ಪೌಡರ್ ಎಲ್ಲ ಹಾಕಿ ರೆಡಿ ಮಾಡಿದ್ನಲ್ಲ, ಅದನ್ನ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ತನಕನು ನೀವು ಮಿಕ್ಸ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಒಂದಕ್ಕೆ ಉಪ್ಪು ಜಾಸ್ತಿ, ಒಂದಕ್ಕೆ ಖಾರ ಜಾಸ್ತಿ ಆಗ್ಬಿಡುತ್ತೆ. ಸೊ ನಾನು ಎಲ್ಲಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ನೀವು ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಗಿದೆ ಅಂತ. ಸೊ ಅದೇ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಬೇಕಾಗತ್ತೆ ಎಲ್ಲಾನು. ಸೊ ಇವಾಗ ನೋಡಿ, ನೀವು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನ ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಇವಾಗ ಹಬ್ಬ ಎಲ್ಲ ಬರೋದ್ರಿಂದ ಗೆಸ್ಟ್ ಎಲ್ಲ ಮನೆಗ್ ಬಂದ್ರೆ ಸಡನ್ ಆಗಿ ಸ್ನಾಕ್ಸ್ ತರನು ಕೊಡ್ಬೋದು ನೀವು. ಮತ್ತೆ ಇದು ಮಾಡ್ಲಿಕ್ಕೂ ಸಹ ನೀವೇ ನೋಡಿದೀರ ಎಷ್ಟು ಈಸಿ ಅಂತ, ಏನು ಜಾಸ್ತಿ ಕೆಲ್ಸ ಇಲ್ಲ. ನಿಮ್ಗೆ ಯಾವ ತರ ನೀವು ಮಸಾಲ ಬೇಕಾದ್ರೂ ರೆಡಿ ಮಾಡ್ಕೋಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.